ಭಾರತೀಯ ಸೇನೆಯ ಸೈನಿಕರ ಪ್ರಾಣವನ್ನ ಬಲಿ ಪಡೆದ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ ಭಾರತೀಯ ವಾಯುಸೇನೆ ಇಂದು ಮುಂಜಾನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನ ಆಚರಿಸಿದ್ರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ವಸಂತ ಮರಕಡ ಅವರು ಮಾತನಾಡಿ, ಸೇನೆಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ. ಇನ್ನು ಹೆಚ್ಚಿನ ದಾಳಿ ಮಾಡಿ ಪಾಕಿಸ್ತಾನದ ಪಾಪಿ ಉಗ್ರರನ್ನ ಸದೆಬಡಿಯಬೇಕು ಎಂದು ಹೇಳಿದ್ರು. ಈ ದಿವಸ ನಮ್ಮ ಭಾರತೀಯರೆಲ್ಲರೂ ಸಂತೋಷ ಪಡುವ ದಿನ. ಯಾಕಂದರೆ ಕಳೆದ 14ನೇ ತಾರೀಕಿಗೆ ನಮ್ಮ ಸೈನಿಕರ ಮೇಲೆ ಏನೇ ಒಂದು ಆತ್ಮಾಹುತಿ ದಾಳಿ ಮಾಡಿ ನಮ್ಮ ಅನೇಕ ಸೈನಿಕರನ್ನು ಬಲಿ ತೆಗೆದುಕೊಂಡ್ರೆ ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಸೇನೆ ಇವತ್ತು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇಂತಹ ದಿಟ್ಟ ಹೆಜ್ಜೆ ಇಡೀ ದೇಶದ ಪ್ರತಿಯೊಬ್ಬ ದೇಶಭಕ್ತ ನಾಗರಿಕರಿಗೆ ಕೂಡ ಸಂತೋಷ ತಂದಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಸಂಭ್ರಮವನ್ನು ಆಚರಿಸಬೇಕು. ದೇಶಕ್ಕೆ ದೇಶವೇ ಸಂಭ್ರಮದಲ್ಲಿ ಮುಳುಗಬೇಕು. ಅದೇ ಅಷ್ಟೇ ಅಲ್ಲ, ಇನ್ನಷ್ಟು ಜನ ದೇಶದ ಬಗ್ಗೆ ದೇಶಭಕ್ತಿಯನ್ನು ಹೆಚ್ಚಿಸಿಕೊಂಡು ಯೋಧರಿಗೆ ಒಂದು ಸಲಾಂ ಹೊಡೆಯುವಂಥ ಕೆಲಸ ಆಗಬೇಕು. ದೇಶಭಕ್ತಿಯನ್ನು ನಾವೆಲ್ಲ ರೂಢಿಸಿಕೊಂಡು ಭಾರತ ಸೇನೆಯೊಂದಿಗೆ ನಾವೆಲ್ಲ ಇದ್ದೇವೆ. ಅವರಿಗೆ ಮತ್ತಷ್ಟು ಪ್ರೋತ್ಸಾಹ, ಅವರಿಗೆ ಇನ್ನಷ್ಟು ಬೆಂಬಲ ಕೊಡುವಂಥ ಒಂದು ದಿಟ್ಟ ಕೆಲಸ ನಮ್ಮಿಂದ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಈ ಸಂದರ್ಭ ಬಿಜೆಪಿ ಕಾರ್ಯದರ್ಶಿ ನ್ಯಾಯವಾದಿ ಅಶೋಕ್ ಕರಿಯಾನಿಳ, ಗಣೇಶ್ ಬೆಳಾಲು ಮತ್ತಿತರರು ಹಾಜರಿದ್ದರು.